ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ ಸ್ನೇಹಿತರೆ. ಯೂಟ್ಯೂಬಲ್ಲಿ ಫಸ್ಟ್ ಟೈಮು ನಾನೊಂದು ಅನ್ಬಾಕ್ಸ್ನ ಮಾಡ್ತಿದ್ದೀನಿ. ಆ ಯೂಟ್ಯೂಬಲ್ಲಿ ಅಂತಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್. ಕನ್ನಡದಲ್ಲಿ ಯಾರೂ ಇನ್ನೂ ಅನ್ಬಾಕ್ಸಿಂಗ್ ಅಥವಾ ರಿವ್ಯೂನ ಯಾರೂ ಮಾಡಲಿಲ್ಲ. ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಒಂದೊಳ್ಳೆ ಪ್ರಾಡಕ್ಟ್ ತುಂಬ ಕಡಿಮೆ ಬೆಲೆಗೆ ನಿಮ್ಮ ನಾರ್ಮಲ್ ಟಿ ವಿನ ಸ್ಮಾರ್ಟ್ ಟಿ ವಿಯಾಗಿ ಕನ್ವರ್ಟ್ ಮಾಡ್ಬೋದು. ಅದು ಹೇಗೆ ಮಾಡೋದು, ಯಾವ ಡಿವೈಸು, ಏನು ಪ್ರೈಸು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ವಿಡಿಯೋ ಮಿಸ್ ಮಾಡದೆ ನೋಡಲು ಸಹ ಬಹುದು. ಸ್ನೇಹಿತರೆ, ನಮಗೆಲ್ಲರಿಗೂ ಒಂದು ಆಸೆ ಇರುತ್ತೆ. ಟಿ ವಿಲಿ ನಾವು ಒಂದು ಯೂಟ್ಯೂಬಲ್ಲಿ ಒಂದು ಫಿಲಮ್ ನೋಡ್ತಾ ಇರ್ತೀವಿ. ಅದೇ ಮೂವಿ ಟಿ ವಿಯಲ್ಲಿ ಬರಬೇಕು ಅಂತಂದರೆ ನಾವು ಅದನ್ನು ಡೌನ್ಲೋಡ್ ಮಾಡಬೇಕು, ಪೆನ್ ಡ್ರೈವಲ್ಲಿ ಹಾಕಬೇಕು, ಟಿ ವಿಲಿ ಪ್ಲೇ ಆಗಿ ನೋಡಬೇಕು. ಬಟ್ ನಾವು ತುಂಬ ಈಸಿಯಾಗಿ ಮಾಡೋದೇನಂತಂದರೆ ಒಂದು ಪ್ರಾಡಕ್ಟ್ ಇದೆ. ಅದನ್ನು ನಾವು ನಮ್ಮ ಟಿ ವಿಗೆ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ವೈಫೈ ಅಥವಾ ಇಂಟರ್ನೆಟ್ನ ಕನೆಕ್ಟ್ ಮಾಡಿ ನಮ್ಮ ಟಿ ವಿಲಿ ಯೂಟ್ಯೂಬ್ ನೋಡ್ಬೋದು, ಅಮೆಝಾನ್ ಪ್ರೈಮ್ ನೋಡ್ಬೋದು, ನೆಟ್ಫ್ಲಿಕ್ಸ್ ನೋಡ್ಬೋದು, ಬೇರೆ ಯಾವ್ಯಾವ OTT ಪ್ಲಾಟ್ಫಾರ್ಮ್ ಇದೆ ಪ್ರತಿಯೊಂದನ್ನು ನಾವು ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಸಾಂಗ್ ಎಲ್ಲ ಕೇಳ್ಬೋದು. ತುಂಬ ಚೆನ್ನಾಗಿದೆ. ನಾನೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಅಂದ್ಕೊಳ್ತೀನಿ. ನೋಡಬೇಕು ಯೂಸ್ ಮಾಡಿದ್ಮೇಲೆ ಹೇಗಿದೆ ಅನ್ನೋದು. ನಾನಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ನೋಡಿ, ಇಲ್ಲಿದೆಲ್ಲ ಇದೆ. ರಿಯಲ್ಮಿ ಕಡೆಯಿಂದ ಗೂಗಲ್ ಟಿ ವಿ ಸ್ಟಿಕ್. ಒಂದು 4K ಟಿ ವಿ ಇದ್ದವರಿಗೆ, 4K ಟಿ ವಿ ಅಂದರೆ ಇವಾಗ 4K ಟಿ ವಿಯಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಆ್ಯಂಡ್ರಾಯ್ಡ್ ಟಿ ವಿ ಬರುತ್ತೆ, ಸ್ಮಾರ್ಟ್ ಟಿ ವಿ ಬರುತ್ತೆ. ಆದರೂ ಸಹ ಅವರಿಗೂ ಸಹ ಯೂಸ್ ಆಗುತ್ತೆ. ಯಾಕಂತಂದರೆ ಈ ಆ್ಯಂಡ್ರಾಯ್ಡ್ ಟಿ ವಿ ನಾವು ಯೂಸ್ ಮಾಡ್ತಾ ನೆಕ್ಸ್ಟು ಅದರ ಒಂದು ಆ್ಯಂಡ್ರಾಯ್ಡ್ ಬೇಸ್ ಇದೆಯಲ್ಲ, ಅದು ಅಪ್ಡೇಟ್ ಬರಲ್ಲ, ಔಟ್ ಆಫ್ ಆಗುತ್ತೆ. ಆವಾಗ ನಿಮಗೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಲೇಟೆಸ್ಟ್ ಆಗಿರುವಂತಹ ಆ್ಯಪ್ಗಳನ್ನೆಲ್ಲ ಅಪ್ಡೇಟ್ ಮಾಡ್ಬೋದು. ಹಾಗೆಯೇ ಲೇಟೆಸ್ಟ್ ಆಗಿರುವಂಥ ಗೂಗಲ್ ಪ್ಲೇಸ್ಟೋರಲ್ಲಿ ಯಾವುದೆಲ್ಲ ಆ್ಯಪ್ಸ್ ಇರುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಅದಕ್ಕೆ ನಿಮಗೆ ಇದು ಯೂಸ್ ಆಗುತ್ತೆ. ಇದು ರಿಯಲ್ಮಿ ಬ್ರ್ಯಾಂಡ್ ಅವ್ರದ್ದು. ನಾನು ಇವಾಗಲೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇದು ಯಾವುದೇ ಪ್ರಮೋಷನ್ ಅಲ್ಲ, ಅಥವಾ ನನಗಿದ್ದು ಕಂಪ್ನಿಯವ್ರು ಕೊಟ್ಟಿದ್ದಲ್ಲ. ನಾನು ದುಡ್ಡು ಹಾಕಿ ನಾನು ತಗೊಂಡಿದ್ದು ನನಗೆ ಬೇಕು ಅಂತ. ಇನ್ನೊಂದು ರೀಸನ್ ಬಂದು, ಇದು ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಇಲ್ಲ. ಹಾಗಾಗಿ ಯಾವುದ್ಯಾವುದೋ ಭಾಷೆಯಲ್ಲಿ ನಾವು ನೋಡಿ ಕಲಿಯೋದಕ್ಕಿಂತ ನಮ್ಮ ಭಾಷೆಯಲ್ಲಿ ನಮ್ಮವ್ರು ನೋಡಲಿ, ಅವರಿಗೊಂದು ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಇದನ್ನು ತಗೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ರಿಯಲ್ಮಿ ಬ್ರ್ಯಾಂಡ್ ಅವ್ರದ್ದು ಗೂಗಲ್ ಟಿ ವಿ ಅಂತ ಹೇಳಿ ಇಲ್ಲಿ ಬರ್ದೆ ನೋಡಿ. ರಿಯಲ್ಮಿ 4K ಸ್ಮಾರ್ಟ್ ಗೂಗಲ್ ಟಿ ವಿ ಅಂತೆಲ್ಲ ಇದೆ. ಮೊದಲಿಗೆ ನಾವು ಇದನ್ನು ಅನ್ಬಾಕ್ಸ್ ಮಾಡಿ ಈ ಸೆಟಪ್ ಮಾಡೋದಲ್ಲಿ ಹೇಗೆ ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಇದೆ ರಿಯಲ್ಮಿ 4K ಟಿ ವಿ ಸ್ಟಿಕ್. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರಿಯಲ್ಮಿ 4K ಸ್ಮಾರ್ಟ್ ಗೂಗಲ್ ಟಿ ವಿ ಸ್ಟಿಕ್ ಅಂತ ಹೇಳಿ. ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಅದರ ರೇಟು, ಬ್ಯಾಚ್ ಕೋಡು ಅದೆಲ್ಲ ಕೊಟ್ಟಿದ್ದಾರೆ ನೋಡಿ. ರೇಟ್ ನೋಡಿ, MRP ಬಂದು 4699 ರೂಪಾಯಿ ಇದೆ. ಮತ್ತು ನನಗಿಲ್ಲಿ ತುಂಬ ಖುಷಿಯಾಗಿರುವಂಥ ವಿಷಯ ಅಂತಂದರೆ ಮೇಡ್ ಇನ್ ಇಂಡಿಯಾ. ಈ ಮೇಡ್ ಇನ್ ಇಂಡಿಯಾ ನೋಡೋದು ತುಂಬ ಖುಷಿ ಅನಿಸುತ್ತೆ. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೂಗಲ್ ಟಿ ವಿ ಅಂತ. ಓಕೆ, ಈಗ ಇದನ್ನು ಬಾಕ್ಸ್ನ ಓಪನ್ ಮಾಡುವ. ಬಾಕ್ಸ್ನ ಓಪನ್ ಮಾಡಿದಾಗ ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಖಾಲಿ ಇದೆ. ಮೊದಲನೇದಾಗಿ ನಮಗೆ ಸಿಗೋದೆ HDMI ಎಕ್ಸ್ಟೆನ್ಷನ್ ಕೇಬಲ್. ಮೊದಲೆಲ್ಲ ತೆಗೆದು ಹೊರಗಿಡ್ತೀನಿ. ಇಲ್ಲೊಂದು ಮೈಕ್ರೋ USB ಕೇಬಲ್ ಕೊಟ್ಟಿದ್ದಾರೆ. ಇದು ನಮಗೆ ಡಿವೈಸಿಗೆ ಚಾರ್ಜ್ ಮಾಡಲಿಕ್ಕೆ, ಅಂದರೆ ಡಿವೈಸ್ಗೆ ಕರೆಂಟ್ ಸಪ್ಲೈ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡಬೇಕು. ಇದು ಆ ಕೇಬಲ್ ಹಾಕಲಿಕ್ಕೆ ಅಡಾಪ್ಟರ್. ಇದು ಸ್ಟಿಕ್ನ ಯೂಸರ್ ಮ್ಯಾನ್ಯಲ್, ಹಾಗೆಯೇ ವಾರಂಟಿ ಕಾರ್ಡು. ಇದನ್ನೊಮ್ಮೆ ಓದ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಯಾವ ರೀತಿ ಇದನ್ನು ಕನೆಕ್ಟ್ ಮಾಡಬೇಕು, ಹಾಗೆ ಯಾವ ಆ್ಯಪ್ ಮುಖಾಂತರ ನಾವು ಕನೆಕ್ಟ್ ಮಾಡಬೇಕು ಅಂತ ಎಲ್ಲ ರೀತಿಯ ಡೀಟೇಲ್ ಇದರಲ್ಲಿ ಕೊಟ್ಟಿರ್ತಾರೆ. ಇದು ಟಿ ವಿ ಸ್ಟಿಕ್ನ ರಿಮೋಟು. ಇದರಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಿದ್ದೀನಿ ಇದರಲ್ಲಿ. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಡಿಸೈನ್ಡ್ ಬೈ ರಿಯಲ್ಮಿ ಅಂತ ಹೇಳಿ. ಫ್ರಂಟ್ ಸೈಡ್ ಸಹ ರಿಯಲ್ಮಿ ಅನ್ನೋ ಬ್ರ್ಯಾಂಡಿಂಗ್ ಇದೆ. ಈ ರಿಮೋಟ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದು ಹಾರ್ಡ್ ಪ್ಲಾಸ್ಟಿಕ್ಕು, ಬಟ್ ತುಂಬ ಕ್ವಾಲಿಟಿ ಆಗಿದೆ. ಈ ರಿಮೋಟಲ್ಲಿರುವಂಥ ಬಟನ್ಸ್ಗಳನ್ನ ನೋಡೋದಾದರೆ ಇದರಲ್ಲಿ 4 ಡೆಡಿಕೇಟೆಡ್ ಬಟನ್ಗಳನ್ನ ಕೊಟ್ಟಿದ್ದಾರೆ. ಒಂದು ನೆಟ್ಫ್ಲಿಕ್ಸಿಗೆ, ಯೂಟ್ಯೂಬ್, ಹಾಗೆ ಅಮೆಝಾನ್ ಪ್ರೈಮ್ ವಿಡಿಯೋಸ್, ಹಾಗೆಯೇ ಯೂಟ್ಯೂಬ್ ಮ್ಯೂಸಿಕ್ಕಿಗೆ. ಅದ್ರ ಕೆಳಗಡೆ ವಾಲ್ಯೂಮ್ ಪ್ಲಸ್ ಮತ್ತು ಮೈನಸ್ ಮಾಡಲಿಕ್ಕೆ. ಹಾಗೆ ನಡುವಲ್ಲಿರುವಂಥದ್ದು ಗೂಗಲ್ ಅಸಿಸ್ಟೆಂಟ್. ನಾವು ವಾಯ್ಸ್ ಕಮೆಂಟ್ ಮುಖಾಂತರ ಯಾವುದನ್ನು ಬೇಕಾದರೂ ಸರ್ಚ್ ಮಾಡ್ಬೋದು, ಅಥವಾ ಯಾವುದಾದ್ರು ಆ್ಯಪ್ನ ನಾವು ಓಪನ್ ಸಹ ಮಾಡ್ಬೋದು. ಮೇಲೆ ಹೋದರೆ
ಒಂದು ಬ್ಯಾಕ್ ಬಟನ್ ಇದೆ, ಒಂದು ಹೋಮ್ ಬಟನ್, ಪಕ್ಕದಲ್ಲಿ ಸೆಟ್ಟಿಂಗ್ ಬಟನ್, ಟಾಪ್ ಅಲ್ಲಿ ಪವರ್ ಆನ್ ಆಫ್ ಮಾಡಲಿಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಕಡೆ ಮ್ಯೂಟ್ ಅನ್ಮ್ಯೂಟ್ ಮಾಡಲಿಕ್ಕೆ ಒಂದು ಬಟನ್ ಇದೆ. ನಡುವಲ್ಲಿ ಮೈಕ್ರೋಫೋನ್ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡ್ಬೋದು ಅಂತ ಹೇಳಿ, ಅದಕ್ಕೋಸ್ಕರ ಮೈಕ್ರೋಫೋನನ್ನು ರಿಮೋಟಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ರೌಂಡ್ ಆಗಿರುವಂಥದ್ದು ಲೆಫ್ಟ್ ರೈಟ್ ಅಪ್ ಡೌನ್, ಹಾಗೆಯೇ ನಡುವಲ್ಲಿರುವಂಥದ್ದು ಓಕೆ ಬಟನ್ನ ಇದರಲ್ಲಿ ನೀಡಲಾಗಿದೆ. ಇಲ್ಲಿರುವಂಥ ಬಟನ್ನ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಟಿಕ್ ಟಿಕ್ ಅನ್ನೋ ಒಂದು ಸೌಂಡ್ ಬರುತ್ತೆ. ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹಾರ್ಡ್ ಇದೆ ಈಗ, ಮತ್ತು ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಇನ್ನು ಇದು ಮೈನ್ ಡಿವೈಸ್ ನಮ್ಮ ರಿಯಲ್ಮಿ ಅವರ 4K ಗೂಗಲ್ TV ಸ್ಟಿಕ್. ಇದರಲ್ಲೂ ಸಹ ನಾವು ರಿಯಲ್ಮಿ ಅವರ ಬ್ರ್ಯಾಂಡಿಂಗ್ ನೋಡ್ಬೋದು. ಹಾಗೆಯೇ ಪಕ್ಕದಲ್ಲೊಂದು ಲೈಟ್ ಇಂಡಿಕೇಟರ್ ಇದೆ, ನಾವು ಡಿವೈಸ್ ಆನ್ ಇದೆಯೋ ಆಫ್ ಇದೆ ಅಂತ ನೋಡ್ಬೋದು. ಇನ್ನೊಂದು ಕಡೆ ನಮಗೆ ಈ ಡಿವೈಸ್ಗೆ ಪವರ್ ಕೊಡಲಿಕ್ಕೆ ಮೈಕ್ರೋ USB ಪೋರ್ಟ್ ಇದೆ. ನಾನು ಆವಾಗಲೇ ಏನು ಕೇಬಲ್ ತೋರಿಸಿದ್ದು ಅದ್ರ ಮುಖಾಂತರ ನಾವು ಇದಕ್ಕೆ ಪವರ್ ಸಪ್ಲೈನ ಕೊಡಬೇಕಾಗತ್ತೆ. ಬ್ಯಾಕ್ ಸೈಡಲ್ಲಿ ಮಾಡೆಲ್ ನಂಬರ್ನ, ಇದರಲ್ಲಿರುವಂಥ ಎಲೆಕ್ಟ್ರಿಸಿಟಿ ಇನ್ಪುಟ್ಟು, ಹಾಗೆಯೇ ಮೇಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ರಿಯಲ್ಮಿ 4K ಸ್ಮಾರ್ಟ್ ಗೂಗಲ್ TV ಅಂತಲೂ ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾಗಿರುವಂಥದ್ದು ಅಂದರೆ ಇದು ಮೇಡ್ ಇನ್ ಇಂಡಿಯಾ, ಅದೇ ಒಂದು ರೀಸನ್ಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಈ ಬಾಕ್ಸಲ್ಲಿ ಟೋಟಲ್ ಆಗಿ ಇಷ್ಟು ಅಸೆಸರೀಸ್ಗಳು ನಮಗೆ ಸಿಗುತ್ತೆ. ಬನ್ನಿ ನಾವೀಗ ಇದನ್ನು TV ಕನೆಕ್ಟ್ ಮಾಡಿ ಇದನ್ನು ಸೆಟಪ್ ಮಾಡೋದು ಹೇಗೆ ಅಂತ ನೋಡೋಣ. ಓಪನ್ ಆದ ಕೂಡಲೇ ರಿಯಲ್ಮಿ TV ಅಂತ ಕಾಣುತ್ತೆ. ನೆಕ್ಸ್ಟ್ ಗೂಗಲ್ TV ಅಂತ ಬರುತ್ತೆ. ಇವಾಗ ರಿಮೋಟ್ನ ಪೇರಿಂಗ್ ಮಾಡಲಿಕ್ಕೆ ಕೇಳ್ತಾ ಇದೆ. ನಾವು ಬ್ಯಾಕ್ ಬಟನ್ ಮತ್ತು ಹೋಮ್ ಬಟನ್ನ 5 ಸೆಕೆಂಡ್ಗಳ ಕಾಲ ಒತ್ತಿ ಹಿಡಿಬೇಕು ಒಟ್ಟಿಗೆನೆ, ಆವಾಗ ರಿಮೋಟು ಡಿವೈಸ್ ಜೊತೆ ಪೇರ್ ಆಗುತ್ತೆ. ನೋಡಿ ಈಗ ರಿಮೋಟು ಪೇರ್ ಆಯಿತು. ನೋಡಿ ವೆಲ್ಕಮ್ ಅಂತ ಬಂತು. ಹಾಗೆಯೇ ಲ್ಯಾಂಗ್ವೇಜ್ ಸೆಟ್ ಮಾಡಲಿಕ್ಕೆ ಕೇಳ್ತಾ ಉಂಟು. ನಾನಿಲ್ಲಿ ಇಂಗ್ಲೀಷ್ ಇಂಡಿಯಾ ಅಂತ ತಗೊಳ್ತೀನಿ. ಹಾಗೆ ನಿಮ್ಮ ಕಂಟ್ರಿ ಯಾವುದು ಅಂತ ಕೇಳ್ತಾ ಉಂಟು. ನಾನಿಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಮಗೆ ನಮ್ಮ ಮೊಬೈಲಲ್ಲಿ ಕೆಲಸ ಇರುವಂಥದ್ದು, ನಮ್ಮ ಮೊಬೈಲ್ನಲ್ಲಿ ನಾವು ಗೂಗಲ್ ಹೋಮ್ನ ಆ್ಯಪ್ ಹಾಕ್ಕೊಂಡು ಅದ್ರ ಮುಖಾಂತರ ನಾವು ಇದನ್ನು ಸೆಟಪ್ ಮಾಡ್ಬೋದು. ಇವಾಗ ಗೂಗಲ್ ಪ್ಲೇಸ್ಟೋರಿಂದ ಗೂಗಲ್ ಹೋಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ, ವೆಲ್ಕಮ್ ಹೋಮ್ ಅಂತೇಳಿ. ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತಿದೆ. ನಂತರ ನಮ್ಮ ಡಿವೈಸಲ್ಲಿ ಲಾಗಿನ್ ಆಗಿರುವಂಥ ಇಮೇಲ್ ID ಮುಖಾಂತರ ನಾವು ಇದನ್ನು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಹೋಮ್ ನೇಮ್ ಕೊಡಿ, ನೀವು ಏನಾದರೂ ಕೊಡ್ಬೋದು. ಹೋಮ್ ನೇಮ್, ಲಿವಿಂಗ್ ರೂಮ್, ಏನಾದರೂ ಕೊಡ್ಬೋದು, ಅಥವಾ ಮೈ ಹೋಮ್, ಏನು ನೀವು ನಿಮ್ಗೆ ಇಷ್ಟ ಬಂದಿದ್ದೊಂದು ಹೆಸರಿನಲ್ಲಿ ಕೊಟ್ಟರೆ ಆಯಿತು. ನಾನಿಲ್ಲಿ ಗೂಗಲ್ TV ಅಂತ ಕೊಡ್ತೀನಿ. ನಾನು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಹೋಮ್ ಅಡ್ರೆಸ್ ಕೇಳುತ್ತೆ. ಇದನ್ನು ನೀವು ಸ್ಕಿಪ್ ಮಾಡಿ, ಇಲ್ಲಿ ನೀವೇನು ಡೀಟೇಲ್ಸ್ ಹಾಕ್ಬೇಕಂತೇನಿಲ್ಲ. ಕಂಟಿನ್ಯೂ ವಿತೌಟ್ ಅಡ್ರೆಸ್. ಇವಾಗ ನಿಮ್ಮ ಲೊಕೇಶನ್ ಅಸೆಸ್ನ ಕೇಳುತ್ತೆ, ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇವಾಗ ರಿಯಲ್ಮಿ ಸ್ಟಿಕ್ನ ಡಿವೈಸ್ನದು ಸರ್ಚ್ ಮಾಡುತ್ತೆ. ಇವಾಗ ಗೂಗಲ್ TV ಡಿವೈಸ್ ಫೌಂಡ್ ಆಗಿದೆ, ಸಿಕ್ಕಿದೆ. ಈಗ ನಾವಿಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಕೂಡಲೇ ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ. ನಮ್ಗೆ ಅಲ್ಲಿ QR ಕೋಡ್ ಇದೆಲ್ಲ TV ಸ್ಕ್ರೀನಲ್ಲಿ, ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ನಾನಿಲ್ಲಿ ಫಸ್ಟ್ ಆಪ್ಷನ್ನ ಕೊಟ್ಟಿರ್ತೀನಿ. ಈಗ ಕ್ಯಾಮ್ರಾ ಆನ್ ಆಯಿತು. TV ಸ್ಕ್ರೀನ್ ಮೇಲಿರುವಂತಹ QR ಕೋಡ್ ನಾನೀಗ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಡನ್. ಕನೆಕ್ಟಿಂಗ್ ಟು ಗೂಗಲ್ TV ಡಿವೈಸ್. ಈಗ ಕನೆಕ್ಟ್ ಆಗ್ತಾ ಉಂಟು ನಮ್ಮ ಫೋನು. ನಾವಿಲ್ಲಿ ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗತ್ತೆ. ನಾನು ಸ್ಕಿಪ್ ಮಾಡ್ತೀನಿ, ಮುಂದೆ ಹೋಗ್ತೀನಿ. ನೋಡಿ ಈಗ ಕನೆಕ್ಟ್ ಆಯಿತು. ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೇಳುತ್ತೆ, ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ವ್ಯಾರ್ ಇಸ್ ದಿಸ್ ಡಿವೈಸ್ ಅಂತ, ಎಲ್ಲಿ ಡಿವೈಸ್ ಇದೆ ಅಂತ ಕೇಳುತ್ತೆ. ನಾನಿಲ್ಲಿ ಲಿವಿಂಗ್ ರೂಮ್ ಅಂತ ಕೊಡ್ತೀನಿ. ನಿಮ್ಮ ವೈಫೈ ಕನೆಕ್ಟ್ ಕೇಳುತ್ತೆ. ನಿಮ್ಮ ಫೋನ್ ಹಾಟ್ಸ್ಪಾಟ್ ಇದೆ, ನಿಮ್ಮ ಫೋನ್ ಹಾಟ್ಸ್ಪಾಟ್ ಇಲ್ಲಿ ತೋರಿಸುತ್ತೆ. ಇಲ್ಲ ನಿಮ್ಮ ಮನೇಲಿ ವೈಫೈ ಏನಾದಿದೆ ವೈಫೈನ ತೋರಿಸುತ್ತೆ. ನಂದಿಲ್ಲಿ ವೈಫೈ ತೋರಿಸ್ತಾ ಉಂಟು. ನಾನಿಲ್ಲಿ ನನ್ನ ವೈಫೈನ ಸೆಲೆಕ್ಟ್ ಮಾಡಿ ನಾನು ಕನೆಕ್ಟ್ ಕೊಡ್ತೀನಿ. ನಂತರ ನಿಮ್ಮ ವೈಫೈನ ಪಾಸ್ವರ್ಡ್ನ ಕೇಳುತ್ತೆ. ಈ ಪಾಸ್ವರ್ಡನ್ನು ನೀವು ಒಮ್ಮೆ ಕೊಟ್ಟರಾಯಿತು. ನೆಕ್ಸ್ಟ್ ನೀವು ಕನೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇವಾಗ ನನ್ನ ವೈಫೈಗೆ ಕನೆಕ್ಟ್ ಆಗಿದೆ. ಇವಾಗ ನಿಮ್ಮ ಗೂಗಲ್ ಅಕೌಂಟಿಗೆ ಸೈನ್ ಇನ್ನಿಗೆ ಕನ್ಫರ್ಮ್ ಕೇಳ್ತಾ ಉಂಟು, ಕಂಟಿನ್ಯೂ ಅಂತ ಕೊಡಿ. ಇವಾಗ ನನ್ನ ಗೂಗಲ್ ಅಕೌಂಟಿಗೆ ಇದೀಗ ಸೈನ್ ಇನ್ ಆಗ್ತಾ ಉಂಟು. ಅಲ್ಲಿ ಆಟೋಮೆಟಿಕ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಉಂಟು. ವೆರಿಫೈ ಇಟ್ಸ್ ಯು ಅಂತೇಳಿ ನನ್ನ ಇಮೇಲ್ ID ತೋರಿಸ್ತಾ ಉಂಟು. ನಾನು ಇಲ್ಲಿಗ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟು ಸೈನ್ ಇನ್ ಆಯಿತು. ನೋಡಿ ಸೈನ್ ಇನ್. ಈಗ ಇಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಯಾವುದಲ್ಲಿದೆ ಅಂತ ಕೇಳ್ತಾ ಉಂಟು, ಅಥವಾ ಯಾವ ನಿಮಗೆ ಆ್ಯಪನ್ನು ಇಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತೇಳಿ. ನಾನಿಲ್ಲಿ ಯೂಟ್ಯೂಬ್ನ ಮಾಡ್ಕೊಳ್ತೀನಿ, ಹಾಗೆಯೇ ಪ್ರೈಮ್ ವೀಡಿಯೋಸ್ನ ಹಾಕ್ಕೊಳ್ತೀನಿ. ಮತ್ತು ಬೇರೆ ಉಳಿದು ಯಾವುದು ಬೇಕಾಗಿಲ್ಲ, ಆಮೇಲೆ ನೋಡ್ಕೊಳ್ಳೋಣ. ನಂತರ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಕನ್ಫರ್ಮ್ ಮಾಡಿ. ಇಲ್ಲಿಗ ಆಲ್ಮೋಸ್ಟ್ ಡನ್ ಅಂತ ಬಂತು. ನೆಕ್ಸ್ಟ್ ನಾನು ಕಂಟಿನ್ಯೂ ಬಟನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಸೆಟಪ್ ಹಿಯರ್ ಇಸ್ ಫಿನಿಶ್ಡ್ ಅಂತ ನಮಗೆ ಇಲ್ಲಿ ಸೆಟಪ್ ಎಲ್ಲ ಮುಗೀತು. ಇಲ್ಲಿಗೆ ನಮ್ಮ ಮೊಬೈಲ್ ಕೆಲಸ ಮುಗೀತು. ನಾವಿನ್ನೀಗ TV ಸ್ಕ್ರೀನ್ಗೆ ಹೋಗೋಣ. ನೋಡಿ ಇನ್ಸ್ಟಾಲ್ ಆದ ಕೂಡಲೇ ಈ ರೀತಿ ಬಂತು. ಯುವರ್ ಗೂಗಲ್ TV ಎಕ್ಸ್ಪೀರಿಯನ್ಸ್ ಇಸ್ ರೆಡಿ, ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಅಂತ ಹೇಳಿ. ನಾನೀಗ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗಿಗೆ ಕ್ಲಿಕ್ ಮಾಡ್ತೀನಿ.
ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ನೋಡ್ಬೋದು, ನೋಡಿ ಮೇಲ್ಗಡೆ ನೋಡಿ ಸರ್ಚ್ ಇದೆ, ಫಾರ್ ಯು ಅಂತೇಳಿ ರೆಕಮೆಂಡೇಶನ್ ಬರುತ್ತೆ, ಮೂವೀಸ್, ಶೋಸ್, ಆ್ಯಪ್ ಹಾಗೆ ಲೈಬ್ರರಿ ಅಂತೇಳಿ ಇಷ್ಟು ಆಪ್ಷನ್ನ ಮೇಲೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದಾದ್ರು ಹೊಸ ಆ್ಯಪ್ಗಳನ್ನ ಹಾಕ್ಬೇಕಂತಂದರೆ ನೀವು ಇಲ್ಲಿ ಹೋಗಿ ಈ ಆ್ಯಪ್ ಆಪ್ಷನಲ್ಲಿ ಹೋಗಿ ನೀವು ಸರ್ಚ್ ಕೊಟ್ಟು ಯಾವ ಆಪ್ಷನ್ ಯಾವುದೆಲ್ಲ ನಿಮಗೆ ಆ್ಯಪ್ ಬೇಕೋ ಅದನ್ನು ನೀವು ಹಾಕ್ಬೋದು. ಗೂಗಲ್ ಪ್ಲೇಸ್ಟೋರಲ್ಲಿರುವಂತಹ ಹಲವಾರು ಆ್ಯಪ್ಗಳು ನಿಮಗೆ ಇದಕ್ಕೆ ಲಭ್ಯವಿದೆ, ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಈಗ ಇಷ್ಟು ಇನ್ಸ್ಟಾಲ್ ಆಗಿರುವಂಥದ್ದು, ನಾನು ಬೇಡ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಕೊಟ್ಟರು, ಬಟ್ ಇಲ್ಲಿ ಇನ್ಸ್ಟಾಲ್ ಆಗಿದೆ ಹೇಗೆ ಗೊತ್ತಿಲ್ಲ. ಓಕೆ, ಅದಾದ ನಂತರ ನಾನು ಆಮೇಲೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ತೀನಿ ಬೇಡದಿರೋದಂತ ಎಲ್ಲದನ್ನು. ನನಗೆ ಇಲ್ಲಿ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ನೋಡಿ ಈ ರೀತಿ ಯೂಟ್ಯೂಬ್ ಅಂತ ಬರುತ್ತೆ. ಹಾಗೆ ನನ್ನ ಅಕೌಂಟ್ನ ಕೇಳುತ್ತಿಲ್ಲ ಯಾವುದು ಅಂತೇಳಿ, ಅಕೌಂಟ್ ಚೂಸ್ ಮಾಡಿದ ನಂತರ ಪುನಃ ಈ ರೀತಿ ಓಪನ್ ಆಗುತ್ತೆ. ನೋಡಿ ಇಲ್ಲೆಲ್ಲ ನನಗೆ ಸಜೆಷನ್ಸ್ ಎಲ್ಲ ಬರ್ತಾ ಉಂಟು. ನೋಡಿ ಇದು ನಾನು ಮೊಬೈಲ್ ಸರ್ಚ್ ಮಾಡಿರುವಂಥ ಅದರದ್ದು ಹಿಸ್ಟ್ರಿ ಸಹ ಬರುತ್ತೆ ಇಲ್ಲಿ. ನೋಡೋಣ, ಒಂದು ನಾವಿಲ್ಲೀಗ 4K ವಿಡಿಯೋನ ಪ್ಲೇ ಮಾಡಿ ನೋಡುವ ಹೇಗೆ ಬರುತ್ತೆ ಅನ್ನೋದು. ನಾನು ಮೊದಲು ಇಲ್ಲಿ ಕಾಪಿರೈಟ್ ಫ್ರೀ ಇರುವಂತಹ ವಿಡಿಯೋನ ಪ್ಲೇ ಮಾಡ್ತೀನಿ, ಇಲ್ಲೊಂದು ಸುಮ್ಮನೆ ಆ ಕಾಪಿರೈಟ್ದೊಂದು ಉಪದ್ರ ಆಗುತ್ತೆ. ನಾವೀಗ ವಾಯ್ಸ್ ಸರ್ಚ್ ಮಾಡಿನೇ ಹುಡ್ಕೋಣ. ನೋಡಿ ವಾಯ್ಸ್ ಸರ್ಚ್ ಅಂತ ಕೊಟ್ಟಾಗ ಅಲ್ಲ ಯೂಟ್ಯೂಬ್ ಟು ರೆಕಾರ್ಡ್ ಆಡಿಯೋ ಅಂತ ಬರುತ್ತೆ. ಇದು ನಾವಿಲ್ಲಿ ಯೂಸಿಂಗ್ ದಿ ಆ್ಯಪ್ ಅಂತೇಳಿ ನಾನು ಇಲ್ಲಿ ಕೊಡ್ತೀನಿ, ಅಲವ್ ಅಂತ ಕೊಡುವ. ಒಟ್ಟಲ್ಲಿ ಗೂಗಲ್ ಅಸಿಸ್ಟೆಂಟ್ ಬಟನ್ ಒತ್ತಿ ಹಿಡಿದು ಸರ್ಚ್ ಮಾಡಬೇಕು, ಕಾಪಿರೈಟ್ ಫ್ರೀ 4K ವಿಡಿಯೋ. ನೋಡಿ ಓಪನ್ ಆಯಿತು. ನಾನಿಲ್ಲಿ ನೋ ಕಾಪಿರೈಟ್ ಅಂತ ಇರುವಂಥ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡೋಣ ಕ್ಲಾರಿಟಿ ಹೇಗೆ ಬರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನಂದಿದ್ದು 4K TV ಅಲ್ಲ, ಇದು ನಾರ್ಮಲ್ HD+ ಅಂತ ಬರುತ್ತೆ. HD+ ಇದು ಆ್ಯಕ್ಚುಲಿ ಅಷ್ಟೇ, ಫುಲ್ HD ಸಹ ಅಲ್ಲ ಇದು. ಪಿಕ್ಚರ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ನಿಮಗೆ ಅಷ್ಟೊಂದು ಕ್ಲೀನಾಗಿ ಕಾಣ್ತಿಲ್ಲ, ಯಾಕಂದರೆ ನಾನು ರೆಕಾರ್ಡ್ ಮಾಡ್ತಿರೋದ್ರಿಂದ ಹಿಂದಿರುವಂಥ ಲೈಟ್ ಎಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಹಾಗಾಗಿ ನಿಮ್ಗೆ ಅಷ್ಟೊಂದು ಕ್ಲೀನ್ ಕಾಣ್ತಾ ಇಲ್ಲ. ಬಟ್ ಕ್ಲಾರಿಟಿ ಓಕೆ, ನನ್ನ ಟಿ ವಿಯ ಪರ್ಫಾರ್ಮೆನ್ಸ್ ಏನಿದೆಯೋ ಅಷ್ಟು ಕ್ಲಾರಿಟಿ ನನಗೆ ಸಿಗ್ತಾ ಉಂಟು. ಒಂದು ವೇಳೆ ನಂದೇನಾದರೂ 4K TV ಆಗಿದ್ದರೆ ಇನ್ನೂ ಒಂದು ಒಳ್ಳೆಯ ಕ್ಲಾರಿಟಿ ಬರೋದು. 4K ಕಂಟೆಂಟ್ನ ಮಿಸ್ ಮಾಡ್ಕೊಳ್ತಿದ್ದೀನಿ, ಬಟ್ ಇಲ್ಲಿ ಫುಲ್ HD ತೋರಿಸ್ತಾ ಉಂಟಿದು. ತುಂಬ ಚೆನ್ನಾಗಿದೆ, ಕಲರ್ ಎಲ್ಲ ಒಂದು ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಅಂತ ಅನಿಸ್ತು, ಬಟ್ ಅದು ವಿಡಿಯೋ ಸ್ಯಾಚುರೇಷನ್ ಇರಬಹುದು, ಬಟ್ ಚೆನ್ನಾಗಿದೆ. ಇವಾಗ ನಮ್ಮ ಚಾನಲ್ ಹುಡುಕಿ ನೋಡೋಣ, ಕರಾವಳಿ ಕಪಲ್ ಚಾನಲ್ನ ಹುಡುಕಿ ಅದ್ರ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳೋದು ಅಂತೇಳಿ. ಕರಾವಳಿ ಕಪಲ್ ಯೂಟ್ಯೂಬ್ ಚಾನಲ್ ನೋಡಿ ಬಂತು. ನೋಡಿ ಇದು ನಮ್ಮದೇ, ನಾನು ಮತ್ತು ಸೌಮ್ಯ ನಿಂತಿರುವಂಥ ಒಂದು ಫೋಟೋ ಇದೆ. ಈ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ಇದು ನಮ್ಮ ವಿಡಿಯೋ ನೋಡಲಿ ತುಂಬ ಖುಷಿ ಅನಿಸುತ್ತೆ. ಫಸ್ಟ್ ಟೈಮು ಟಿ ವಿಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ, ಇಷ್ಟು ಟೈಮ್ ಮೊಬೈಲಲ್ಲಿ ನೋಡ್ತಾ ಇದ್ವಿ ಅಷ್ಟೇ ನಾವು. ಫಸ್ಟ್ ಟೈಮ್ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ, ತುಂಬ ಖುಷಿ ಅನಿಸುತ್ತೆ, ಡಿಫ್ರೆಂಟಾಗಿ ಒಂದು ಫೀಲ್ ಇದೆ. ಓಕೆ, ನಾನೀಗ ಬ್ಯಾಕ್ ಬರ್ತೀನಿ. ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿ ಆದ ನಂತರ ಇಲ್ಲೊಂದು ಅಪ್ಡೇಟ್ ಬರುತ್ತೆ, ಆ ಅಪ್ಡೇಟ್ ನೀವು ಮಾಡಿಕೊಳ್ಳಿ, ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಇಂಟರ್ಫೇಸ್ ಎಲ್ಲ ಸಿಗುತ್ತೆ. ಇದು ನನಗೆ ಡೌನ್ಲೋಡ್ ಮಾಡ್ಕೊಳ್ತೀನಿ. ನೋಡಿ 719 MB ಇದೆ, ಡೌನ್ಲೋಡ್ ಆಗಲಿ. ನಿಮಗೆ ಈ ಡಿವೈಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವೀಡಿಯೋಗಳು ಬೇಕು, ಏನಾದರೂ ಇಶ್ಯೂಸ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ಗಳಿದೆಯಾ ಅನ್ನೋದು ನಿಮಗೆ ವೀಡಿಯೋಗಳು ಬೇಕು ಅಂತಂದರೆ ನನಗೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ಇದ್ರ ಬಗ್ಗೆ ನಾನೊಂದು ಡೀಟೇಲ್ ಆಗಿ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಮಾತ್ರ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬಾರ್ದು. ಸ್ನೇಹಿತರೆ ನೋಡೋರಲ್ಲ, ಅನ್ಬಾಕ್ಸ್ ನೋಡಿದ್ರಿ, ಹಾಗೆಯೇ ಸೆಟಪ್ ಮಾಡೋದು ನೋಡಿದ್ರಿ. ಸೆಟಪ್ ತುಂಬ ಈಸಿ ಇದೆ, ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 1/4 ಗಂಟೆ ಬೇಕಾಗುತ್ತೆ ನಿಮಗೆ ಫುಲ್ ಸೆಟಪ್ ಮಾಡಲಿಕ್ಕೆ. ವೈಫೈ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ನನ್ನ ವೈಫೈ 50 MBS ಸ್ಪೀಡ್ ಇದೆ, ಹಾಗಾಗಿ ನನಗೆ ಅಷ್ಟೊಂದು ಟೈಮ್ ತಗೊಳ್ಳೋದು, ಒಂದು 15 ಮಿನಿಟ್ಸ್ ಆಯಿತು ಎಲ್ಲ ಪ್ರೊಸೆಸ್ ಆಗಲಿಕ್ಕೆ. ಇದನ್ನು ಯಾಕೆ ತಗೊಂಡೆ ಅಂದರೆ ನನಗೆ ಇದ್ರ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ನಾನು ಲಾಸ್ಟ್ ಟೈಮು ರಿಯಲ್ಮಿ ಅವ್ರದ್ದೇ ಈ ಹೆಡ್ಫೋನ್ ತಗೊಂಡಿದ್ದೆ, ನನಗೆ ಇದ್ರ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿ ಅನಿಸ್ತು, ಸೌಂಡ್ ಕ್ಲಾರಿಟಿ ಸಹ ತುಂಬ ಚೆನ್ನಾಗಿದೆ. ಅದು ಸಹ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ. ನಾನು ರಿಯಲ್ಮಿನ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಫಸ್ಟ್ ತಗೊಂಡಿದ್ದೆ ನನ್ನ ಮೊಬೈಲ್, ನಂದು ಏನೀಗ ನೀವು ಕ್ಯಾಮ್ರಾದಲ್ಲಿ ನನ್ನ ವಿಡಿಯೋ ನೋಡ್ತಿದ್ದೀರೋ ಇದು ನನ್ನ ರಿಯಲ್ಮಿ ಮೊಬೈಲಲ್ಲಿ ಶೂಟ್ ಆಗ್ತಿರುವಂಥದ್ದು. ಟಾಪ್ ಕ್ಲಾಸ್ ಆಗಿದೆ. ನನಗೆ ತುಂಬ ಜನ ಕೇಳಿದ್ರು ಈ ವಿಡಿಯೋಗಳನ್ನ ನೋಡಿ, ನೀವು ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀರಾ ಅಂತೇಳಿ. ನಾನು ಮೊಬೈಲ್ ಅಂತ ಹೇಳಿದಾಗ ಕೆಲವರು ನಂಬಲ್ಲ, ಅಷ್ಟು ಕ್ಲಾರಿಟಿ ನನಗೆ ಸಿಗುತ್ತೆ. 4K ತನಕ ಮಾಡ್ಬೋದು, ಬಟ್ ನಾನು ಫುಲ್ HD ನಾನು ರೆಕಾರ್ಡ್ ಮಾಡೋದು ಅದನ್ನ ಹಾಕ್ತೀನಿ, ತುಂಬ ಚೆನ್ನಾಗಿದೆ. ಅದಾದ ನಂತರ ನಾನು ತಗೊಂಡಿದ್ದು ಸೌಮ್ಯನ ತಗೊಂಡೆ ಮೊಬೈಲು, ರಿಯಲ್ಮಿ 6, ಅದು ಸಹ ತುಂಬ ಚೆನ್ನಾಗಿದೆ. ಅದಾದ ನಂತರ ತಗೊಂಡಿದ್ದು ನಾನು ಇಯರ್ಫೋನ್. ಇದು ನನಗೆ ರಿಯಲ್ಮಿ ಅವರದ್ದು ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು, ಅವರ ಕ್ವಾಲಿಟಿ, ಹಾಗೆಯೇ ನಾವು ಕೊಡುವಂಥ ಕಾಸಿಗೆ ಮೋಸ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಚೆನ್ನಾಗಿದೆ. ಹಾಗಾಗಿ ನಾನು
ರಿಯಲ್ಮಿ ಅವ್ರದ್ದೇ ನಾನು ಈ ಸ್ಟಿಕ್ ಸಹ ತಗೊಂಡೆ. ನಿಮಗೆ ಒಂದು ವೇಳೆ ಇದಿಷ್ಟ ಇಲ್ಲ ಅಂತಂದರೆ ನಿಮಗೆ ಅಮೆಝಾನ್ ಪ್ರೈಮ್ ಅವ್ರದ್ದು 5 ಸ್ಟಿಕ್ ಸಿಗುತ್ತೆ. ಆ ನೋಕಿಯಾದವ್ರದ್ದಿದೆ, ಆ ಮೋಟ್ರೋಲಾ ಇದೆ, ಹಾಗೆ ಇನ್ನೂ ಬೇರೆ ಯಾವುದು ಗೂಗಲ್ ಕ್ರೋಮ್ ಕಾಸ್ಟ್ ಇದೆ, ಬೇರೆದಿದೆ. ಬಟ್ ಇದು ತುಂಬ ನನಗೆ ಚೆನ್ನಾಗಿ ಅನಿಸ್ತು. ಇದರಲ್ಲಿ 2GB ರ್ಯಾಮ್ ಹಾಗೂ 8GB ಮೆಮೊರಿ ಇದೆ, ಅಂದರೆ ರಾಮ್ ಇದೆ. ಹಾಗಾಗಿ ಟಿವಿಗೆ ಸಾಕಷ್ಟು, ನಾವೇನು ಗೇಮ್ಸ್ ಏನು ಆಡ್ಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಆ್ಯಪ್ನ ಹಾಕ್ಕೊಂಡು OTT ಪ್ಲಾಟ್ಫಾರ್ಮ್ ಆ್ಯಪ್ಗಳನ್ನ ಹಾಕೊಂಡು ನೋಡೋದು ನಾವು. ಹಾಗೆ ಇನ್ನೊಂದು ನೀವು ಕ್ರೋಮ್ ಕಾಸ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ನೊಂದು ಸಪ್ರೇಟ್ ಆಗಿ ವಿಡಿಯೋಲ್ಲಿ ತೋರಿಸ್ತೀನಿ ನಾನು, ಹೇಗಿದ್ರಲ್ಲಿ ನಾವು ಸ್ಕ್ರೀನ್ ಮಿರರಿಂಗ್ ಮಾಡೋದು ಹೇಗೆ, ಹಾಗೆಯೇ ಬೇರೆ ಬೇರೆ ಆಪ್ಷನ್ಗಳು ಏನೆಲ್ಲ ಇದೆ ಅದೆಲ್ಲ ನಾನು ತೋರಿಸ್ಬೇಕು. ಯಾಕಂದ್ರೆ ನಾನು ಯೂಸ್ ಮಾಡಬೇಕಲ್ಲ. ನಾನು ಫಸ್ಟ್ ಟೈಮು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈಗ ಆ್ಯಂಡ್ರಾಯ್ಡ್ ಟಿವಿನ ನಾನು ಯೂಸ್ ಮಾಡ್ತೀನಿ. ಅಂದಿದೆ ಆ್ಯಂಡ್ರಾಯ್ಡ್ ಸ್ಟಿಕ್ ಅಥವಾ ಆ್ಯಂಡ್ರಾಯ್ಡ್ ಟಿವಿ ಎರಡು ಸೇಮ್, ಅದನ್ನು ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಅದನ್ನು ಕಲಿಬೇಕು, ನೋಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ನೆಕ್ಸ್ಟ್ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇದ್ರ ಬಗ್ಗೆ ಆಪ್ಷನ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿದರೆ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ನಾವೊಂದು ಚರ್ಚೆ ಮಾಡೋಣ. ನನಗೆ ಇದರಲ್ಲಿ ಇನ್ನೊಂದು ತುಂಬ ಇಷ್ಟ ಆದ್ದೇನು ಗೊತ್ತಾ, ಮೇಡ್ ಇನ್ ಇಂಡಿಯಾ. ಆ ಮೇಡ್ ಇನ್ ಇಂಡಿಯಾ ಅನ್ನೋ ಒಂದು ಟೈಟಲ್ ಕೇಳಲಿಕ್ಕೆ, ಅಲ್ಲಿ ಆ ನೋಡಲಿಕ್ಕೆ ಮೆನ್ಷನ್ ಆಗಿರೋದು, ಇಲ್ಲಿ ಮೆನ್ಷನ್ ಮಾಡಿರೋ ನೋಡಲಿಕ್ಕೆ ಏನೋ ಒಂಥರ ಖುಷಿ ನಮ್ಮದು ಅಂತ. ಬಟ್ ಎಲ್ಲದೂ ಇದರ ಒಳಗಿರುವಂಥ ಪಾರ್ಟ್ಸ್ಗಳೆಲ್ಲ ಬರೋದು ಬೇರೆ ಕಂಟ್ರಿಗಳಿಂದಾನೆ. ಬಟ್ ಇಲ್ಲಿ ಬಂದು ಅಸೆಂಬಲ್ ಮಾಡ್ತಾರೆ. ಬಟ್ ಇದು ಮೇಡ್ ಇನ್ ಇಂಡಿಯನ್ ಅಂತಲೇ ಹಾಕಿದ್ದಾರೆ. ಮ್ಯಾನುಫ್ಯಾಕ್ಚರ್ಡ್ ಬೈ KHY ಎಲೆಕ್ಟ್ರಾನಿಕ್ ಇಂಡಿಯಾ ಅಂತ ಹಾಕಿದ್ದಾರೆ. ಮಾಡ್ತಾರೋ ಅಥವಾ ಗೊತ್ತಿಲ್ಲ. ಎನಿವೆ, ಮೇಡ್ ಇನ್ ಇಂಡಿಯಾ ಖುಷಿ. ಕೆಲವರಿಗೆ ಇರ್ಬೋದು ರಿಯಲ್ಮಿನೇ ಯಾಕೆ ತೊಗೊಂಡ್ರಿ, ಅಮೆಝಾನ್ ಫೈರ್ ಸ್ಟಿಕ್ ಚೆನ್ನಾಗಿತ್ತಲ್ಲ ಅಂತ. ಚೆನ್ನಾಗಿದೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಇದಕ್ಕೆ ಕಂಪೇರ್ ಮಾಡಿದಾಗ ನನಗೆ ಇದು ಬೆಸ್ಟ್ ಅನಿಸ್ತು. ಅದರಲ್ಲಿ ನಾನು ಕೇಳಿರೋ ಪ್ರಕಾರ ನಿಮಗೆ ಆ್ಯಡ್ಸ್ ಜಾಸ್ತಿ ಅಂತೆ. ಇದರಲ್ಲಿ ಯಾವುದೇ ರೀತಿಯ ಆ್ಯಡ್ಸ್ ಬರಲ್ಲ. ಯೂಟ್ಯೂಬಲ್ಲಿ ಆ್ಯಡ್ ನಾರ್ಮಲ್ ಬಂದೇ ಬರುತ್ತೆ, ನನ್ನ ವೀಡಿಯೋ ಪ್ಲೇ ಮಾಡೋದು ಬರುತ್ತೆ, ಬೇರೆ ಯಾರದೇ ವೀಡಿಯೋ ಪ್ಲೇ ಮಾಡೋದು ಆ್ಯಡ್ ಬರುತ್ತೆ, ಅದು ನಾರ್ಮಲ್, ಅದು ಯೂಟ್ಯೂಬ್ ಅವ್ರದ್ದು. ಅದು ಬಿಟ್ಟು ನಾರ್ಮಲ್ ಆಗಿ ಸ್ಕ್ರೀನಲ್ಲಿ ಯಾವುದೇ ಆ್ಯಡ್ ಬರಲ್ಲ. ಓಕೆನಾ? ಕ್ಲಾರಿಟಿ ತುಂಬ ಚೆನ್ನಾಗಿದೆ. ನನಗೆ 4K ಸಿಕ್ತು ಉಂಟಿಲ್ಲಿ. ಒಂದು ವೇಳೆ ನಾನೀಗ ಟಿವಿ ಅಪ್ಗ್ರೇಡ್ ಮಾಡಿದೆ ಅಂತಂದ್ರೆ ನನಗೆ 4K ಟಿವಿಗೆ ಅಪ್ಗ್ರೇಡ್ ಆದ್ರೂ ನನಗೆ ಇದನ್ನು ಯೂಸ್ ಮಾಡ್ಬೋದು. ಅದೇ ನಿಮಗೆ ಅಮೆಝಾನ್ ಫೈರ್ ಸ್ಟಿಕ್ಕಲ್ಲಿ ಫುಲ್ HD ಬರುತ್ತೆ, ಇನ್ನೊಂದು 4K ಇದೆ, ಸ್ವಲ್ಪ ರೇಟ್ ಜಾಸ್ತಿ ಇದೆ. ಬಟ್ ನನಗಿದು ಬೆಸ್ಟ್ ಅನಿಸ್ತು. ಬೇರೆ ನಿಮಗೆ ಏನೇ ಡೌಟ್ ಇರಲಿ ಅಥವಾ ಇದ್ರ ಬಗ್ಗೆ ಏನೇ ಕ್ವಶನ್ಸ್ ಇರಲಿ ನಂಗೆ ಕಮೆಂಟಲ್ಲಿ ಕೇಳಿ, ಖಂಡಿತವಾಗ್ಲೂ ಆನ್ಸರ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಸಣ್ಣ ಅನ್ಬಾಕ್ಸಿಂಗ್ ಹಾಗೆ ಸೆಟಪ್ ಹಾಗೆ ಒಂದು ರಿವ್ಯೂನ ವಿಡಿಯೋವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕನ್ನಡದವರಿಗೆ ಸಪೋರ್ಟ್ ಮಾಡಿ. ಓಕೆ, ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.